ಕನ್ಯಾನ ಗ್ರಾಮದ ಕಣಿಯೂರು ಎಂಬಲ್ಲಿ ಅಪ್ರಾಪ್ತ ಬಾಲಕಿಯ ಸಾವಿಗೆ ಕಾರಣನಾದ ಆರೋಪಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮತ್ತು ರಾಜ್ಯದಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ವತಿಯಿಂದ ಮೇ 30ರಂದು ವಿಟ್ಲದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಹೇಳಿದರು. ವಿಟ್ಲದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೆಲ್ ಅವರು ಈ ಘಟನೆಯ ಬಗ್ಗೆ ದಲಿತ ಸೇವಾ ಸಮಿತಿಯ ವಿರುದ್ಧ ಸುಳ್ಳು ಆರೋಪ ಮಾಡಿರುವುದು ಖಂಡನೀಯವಾಗಿದ್ದು, ಅವರ ಹೇಳಿಕೆಯನ್ನ ಖಂಡಿಸುತ್ತೇವೆ. ದಲಿತ ಸಮುದಾಯದವರ ಮೇಲೆ ದೌರ್ಜನ್ಯ ನಡೆದಾಗ ದಲಿತ ಸೇವಾ ಸಮಿತಿ ಕೈಕಟ್ಟಿ ಕುಳಿತುಕೊಂಡಿಲ್ಲ. ಅದರ ವಿರುದ್ಧ ಕಾನೂನು ಹೋರಾಟ ಮಾಡಿದ್ದು, ಆ ಬಾಲಕಿ ಮೃತಪಟ್ಟ ತಕ್ಷಣವೇ ವಿಟ್ಲ ಪೊಲೀಸ್ ಠಾಣೆಗೆ ಮನವಿಯನ್ನ ಸಲ್ಲಿಸಿ ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಈ ಹಿಂದೆ ದಲಿತ ಸಮುದಾಯದವರ ಮೇಲೆ ಹಲವು ಅತ್ಯಾಚಾರ, ಕೊಲೆ ಪ್ರಕರಣಗಳು ನಡೆದಿದ್ರೂ ಒಂದು ಸಂಘಟನೆಗಳು ಯಾವುದೇ ಪ್ರತಿಭಟನೆ ನಡೆಸಿಲ್ಲ. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ದಿನೇಶ್ ಹತ್ಯೆ ಪ್ರಕರಣ, ಪುತ್ತೂರಿನ ಸೊರಕೆಯಲ್ಲಿ ಮುಗೇರ ಸಮುದಾಯದ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣ, ಕೊಳ್ನಾಡು ಗ್ರಾಮದಲ್ಲಿ ಮಾನಭಂಗಕ್ಕೆ ಯತ್ನ, ಸಂಪ್ಯದಲ್ಲಿ ಅಪ್ರಾಪ್ತ ಬಾಲಕಿಗೆ ಗರ್ಭದಾನ ಪ್ರಕರಣ, ಇದೇ ರೀತಿಯ ಹಲವು ಘಟನೆಗಳು ನಡೆದಾಗ ಹಿಂದೂ ಸಂಘಟನೆಗಳು ಮೌನವಾಗಿದ್ದು, ದಲಿತ ಸೇವಾ ಸಮಿತಿ ಇದರ ವಿರುದ್ಧ ಹೋರಾಟ ನಡೆಸಿದೆ ಎಂದು ಹೇಳಿದರು. ಕನ್ಯಾನ ಗ್ರಾಮದ ಕಣಿಯೂರು ಎಂಬಲ್ಲಿ ಅಪ್ರಾಪ್ತೆ ಯುವತಿಯಾದ ಅಸ್ಮಿಕಾ ಎಂಬವರನ್ನು ಒಬ್ಬ ಅನ್ಯ ಕೋಮಿನ ಯುವಕ ಪ್ರೀತಿಸುವ ನಾಟಕವಾಡಿ ಅವಳಿಗೆ ಕಿರುಕುಳನ್ನು ನೀಡಿ ಸಾವಿಗೆ ಕಾರಣರಾಗಿರುತ್ತಾನೆ. ಈ ಘಟನೆಯ ಬಗ್ಗೆ ಹಿಂದೂ ಸಂಘಟನೆಗಳು ಮೊದಲಾಗಿ ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆಗೆ ಒತ್ತಾಯಿಸಿ ಪ್ರಕರಣವನ್ನು ದಾಖಲಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಈ ಬಗ್ಗೆ ನಾನು ಹಿಂದೂ ಸಂಘಟನೆಗಳಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಶರಣ್ ಪಂಪೆಲ್ ಅವರು ಕೆಲವು ದಲಿತ ಸಂಘಟನೆಗಳ ಮೇಲೆ ಕೆಲವು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಏನಂತ ಹೇಳಿದರೆ, ಅಸ್ಮಿಕಾ ಎಂಬವಳು ಇವತ್ತು ಮುಸ್ಲಿಂ ಯುವಕನಿಂದ ಹತ್ಯೆಯಾಗಿದ್ದಾಳೆ. ದಲಿತ ಸಂಘಟನೆಗಳು ಮೌನ ಏಕೆ ಅಂತೇಳಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ದಲಿತ ಸಮುದಾಯದ ಮೇಲೆ ಯಾವುದೇ ದೌರ್ಜನ್ಯಗಳು, ಅನ್ಯಾಯಗಳಾದಾಗ ಇಲ್ಲಿ ಮೌನವಾಗಿ ಕೂತ್ಕೊಂಡ ಉದಾಹರಣೆ ಕೂಡ ಇಲ್ಲ. ಆದ್ದರಿಂದ ಹಿಂದೂ ಸಂಘಟನೆ ಮುಖಂಡರೇ ನಮ್ಮ ಗಮನಕ್ಕೆ ತಂದ ಪ್ರಕಾರ ನಾವು ವಿಟ್ಲ ಪೊಲೀಸ್ ಠಾಣೆಗೆ ಮನವಿಯನ್ನು ಕೊಟ್ಟು ಮತ್ತು ಆ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಎನ್ನುವ ಒತ್ತಾಯವನ್ನು ಕೂಡ ಮಾಡಿದ್ದೀವಿ ನಾವು. ಮತ್ತು ನಾಡ್ದು ಈ ಬಗ್ಗೆ ಆ ಒಂದು ಕುಟುಂಬಕ್ಕೆ ಒಂದು 10 ಲಕ್ಷ ಪರಿಹಾರ ಕೊಡಬೇಕು. ಮತ್ತು ಈ ಒಂದು ಪ್ರಕರಣ ಏನು ಸಾಹುಲ್ ಹಮೀದ್ ಹೆಸರು ಕೇಳಿ ಬರ್ತಾ ಇದೆ, ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕೆನ್ನುವ ಒತ್ತಾಯವನ್ನು ನಾವು ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಶರಣ್ ಪಂಪೆಲ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಹಿಂದೂ ಮುಸ್ಲಿಂ ಯುವಕನಿಂದ ಏನು ಹುಡುಗಿ ಹತ್ಯೆಯಾಗಿದ್ದಾರೆ ಎನ್ನುವ ಪ್ರಚಾರ ಇದೆ. ಆ ಪ್ರಚಾರದ ಮೂಲಕ ಇವತ್ತು ಹಿಂದೂ ಸಂಘಟನೆಗಳು ಅದನ್ನು ಸೀರಿಯಸ್ ಆಗಿ ತಗೊಂಡು ಪ್ರತಿಭಟನೆ ಮಾಡಿದ್ದಾರೆ. ನಾನು ಶರಣ್ ಪಂಪೆಲ್ ಅವರಿಗೆ ಕೆಲವು ವಿಚಾರದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಂಪ್ಯದಲ್ಲಿ ಮುಗೇರ ಸಮುದಾಯದ ಒಂದು ಯುವತಿಯನ್ನು ನಾರಾಯಣ ರೈ ಎನ್ನುವರು ಅತ್ಯಾಚಾರ ಮಾಡಿ ಗರ್ಭದಾನ ಮಾಡಿದ್ದಾರೆ. ಈ ಬಗ್ಗೆ ಹಿಂದೂ ಸಂಘಟನೆಗಳು ಯಾವುದೇ ಪ್ರತಿಭಟನೆ ಮಾಡಿಲ್ಲ. ದಲಿತ ಸಂಘಟನೆಗಳು ಅದನ್ನು ಪ್ರಶ್ನೆ ಮಾಡಿದಾಗ ಶರಣ್ ಪಂಪೆಲ್ ಅವರಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮತ್ತು ಕೊಲ್ನಾಡು ಇಲ್ಲಿ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯ ದಿನೇಶ್ ನಾಯಕನ ಹತ್ಯೆ, ಇದರಲ್ಲಿ ಕೂಡ ಹಿಂದೂ ಸಂಘಟನೆಗಳು ಹೆಚ್ಚಿನ ಪಾತ್ರ ವಹಿಸಿಲ್ಲ. ಸುಳ್ಯ ತಾಲೂಕಿನ ಸುಬ್ರಹ್ಮಣ್ಯ ಠಾಣಾ ವ್ಯಾಪ್ತಿಯ ಕೊರಗ ಸಮುದಾಯದ ಯುವತಿಯ ಒಂದು 7 ಮಂದಿ ಏನು ದಲಿತ ಯುವಕರು, ಹಿಂದೂ ಯುವಕರು ಅತ್ಯಾಚಾರ ಮಾಡಿದರು. ಇದರ ಬಗ್ಗೆ ಕೂಡ ಹಿಂದೂ ಸಂಘಟನೆಗಳು ಮಾತಾಡಿಲ್ಲ. ಬಂಟ್ವಾಳ ತಾಲೂಕಿನ ಕಸೆಕೋಡಿ ಆದಿದ್ರಾವಿಡ ಒಂದು ಯುವತಿಯ ಪಣಂಬೂರು ಬೀಚಲ್ಲಿ ರೇಪ್ ಆಯಿತು, ಅದು ಕೂಡ ಹಿಂದೂ ಯುವಕರು. ಇದರ ಬಗ್ಗೆ ಕೂಡ ಹಿಂದೂ ಸಂಘಟನೆಗಳು ಮಾತಾಡಿಲ್ಲ. ಆದ್ದರಿಂದ ಯಾವ ದಲಿತ ಸಂಘಟನೆಗಳು ದಲಿತರ ಮೇಲೆ ಅತ್ಯಾಚಾರಗಳು, ದೌರ್ಜನ್ಯಗಳಾದಾಗ ಮಾತಾಡಿಲ್ಲವೋ ಅವತ್ತ ಆಯಾ ಸಂಘಟನೆ ಹೆಸರು ಹೇಳಿ ಮಾತಾಡಬೇಕು ಶರಣ್ ಪಂಪೆಲ್ ಅವರು. ಆದರೆ ಇಲ್ಲಿ ಸುಮಾರು ದಲಿತ ಸಂಘಟನೆಗಳಿವೆ. ಕೆಲವು ಸಂಘಟನೆಗಳು ಹಿಂದೂ ಸಂಘಟನೆಗಳ ಪರವಾಗಿರ್ಬೋದು, ಕೆಲವು ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳ ಪರವಾಗಿರ್ಬೋದು. ಆದರೆ ದಲಿತ ಸೇವಾ ಸಮಿತಿ ಇವತ್ತು ರಾಜಕೀಯ ರಹಿತವಾಗಿ ದಲಿತ ವರ್ಗದವರ ಎಲ್ಲ ಕಷ್ಟ ಸುಖ ಏನು ಅವರಿಗೆ ದೌರ್ಜನ್ಯಗಳು ಅದರ ಬಗ್ಗೆ ಮಾತಾಡ್ತಾ ಇದ್ದೆ. ಇದು ಮುಂದಕ್ಕೂ ಕೂಡ ಮಾತಾಡಲಿದ್ದೇವೆ ನಾವು. ಆದ್ದರಿಂದ ಶರಣ್ ಪಂಪೆಲ್ ಅವರು ದಲಿತ ಸಂಘಟನೆಗಳ ಮೇಲೆ ಮಾಡಿದ ಆರೋಪದ ಬಗ್ಗೆ ನಾವು ಖಂಡಿಸ್ತಾ ಇದ್ದೇವೆ. ಮುಂದಕ್ಕೆ ಯಾರು ಯಾವ ಸಂಘಟನೆ ಅವರಿಗೆ ಸ್ಪಂದನೆ ಕೊಟ್ಟಿಲ್ವೋ, ನ್ಯಾಯ ಕೊಟ್ಟಿಲ್ವೋ ಅದರ ಬಗ್ಗೆ ಮಾತ್ರ ಪ್ರಶ್ನೆ ಮಾಡಬೇಕೆನ್ನುವ ಮನವಿಯನ್ನು ಕೂಡ ಅವರಲ್ಲಿ ನಾನು ಮಾಡ್ತಾರೆ.
ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಯು, ಮಹಿಳಾ ಘಟಕದ ಉಪಾಧ್ಯಕ್ಷೆ ವಿಮಲಾ ಮುಳಿಯ, ಸಂಚಾಲಕಿ ವಿಮಲಾ ಸೀಗೆಬಲ್ಲೆ, ಶ್ರೀದೇವಿ, ಗೋಪಾಲ ನೆರಳಕಟ್ಟೆ, ಗಣೇಶ್ ಸೀಗೆಬಲ್ಲೆ ಉಪಸ್ಥಿತರಿದ್ದರು.